ಕೃಷ್ಣ ಮಠದ ಮುಖ್ಯ ನಾಮಫಲಕದಲ್ಲಿ ಕನ್ನಡ ಮಾಯವಾದ ಬಗ್ಗೆ ಆಕ್ರೋಶ ವ್ಯಕ್ತವಾಗಿದೆ. ಈ ಕುರಿತು ಕೃಷ್ಣ ಭಕ್ತ ಸಾಮಾಜಿಕ ಮುಂದಾಳು ವಾಸುದೇವ ಭಟ್ ಮಾಧ್ಯಮಗಳ ಜೊತೆ ಮಾತನಾಡಿದ್ದು, ತುಳು ಇಲ್ಲಿನ ಆಡುಭಾಷೆ ಎಂಬುದು ನಿಜ, ಆದರೆ ನಾಮಫಲಕದಲ್ಲಿ ಕನ್ನಡ ಕಡ್ಡಾಯ ಎಂಬುದನ್ನು ಸರ್ಕಾರವೇ ಸ್ಪಷ್ಟಪಡಿಸಿದೆ. ಕನ್ನಡದಲ್ಲಿ ಬರೆದ ಬಳಿಕ ತುಳು ಸಂಸ್ಕೃತದಲ್ಲಿ ಬರೆಯಲಿ, ಆದರೆ ಕನ್ನಡವನ್ನೇ ಮಾಯ ಮಾಡೋದು ಅಪರಾಧ. ಪರ್ಯಾಯ ಅದಮಾರು ಮಠಕ್ಕೆ ಯಾರು ಈ ಐಡಿಯಾ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಮಠ ಮಾನ್ಯಗಳು ಸಮಾಜಕ್ಕೆ ಮಾರ್ಗದರ್ಶನ ನೀಡಬೇಕೇ ಹೊರತು ಇಂತಹ ಬೆಳವಣಿಗೆಗಳಿಗೆ ಅವಕಾಶ ನೀಡಬಾರದು ಎಂದು ಹೇಳಿದ್ದಾರೆ. ಪರ್ಯಾಯ ಮಠಾಧೀಶರಿಗೆ ಒಬ್ಬ ಕೃಷ್ಣ ಭಕ್ತನಾಗಿ ನನಗೆ ತುಳುವಿನ ಬಗ್ಗೆ ಆಸಕ್ತಿ ಇದೆ. ನಾನು ತುಳುವಿನ ತರಬೇತಿಯನ್ನು ಪಡ್ಕೊಂಡಿದ್ದೇನೆ. ತುಳು ಅಕ್ಷರವನ್ನು ನಾನು ಬರೀತೇನೆ. ತುಳು ಅಕ್ಷರಗಳ ತರಬೇತಿಯನ್ನು ನಾನು ಪಡ್ಕೊಂಡವನಾಗಿ ನಾನು ಮಾತಾಡ್ತೇನೆ. ತುಳುವಿನ ಅಭಿಮಾನವು ನಮಗಿದೆ, ಆದರೆ ಅದರ ಪರಿಮಿತಿಯನ್ನು ನಮಗೆ ಅರಿವಿರಬೇಕು. ತುಳು ಇವತ್ತು ರೂಢಿಯ ಭಾಷೆಯಾಗಿ ಇಲ್ಲ. ಕನ್ನಡದ ನೆಲದಲ್ಲಿ ಕನ್ನಡವೇ ಆಡು ಭಾಷೆಯಾಗಿ ರೂಢಿ ಭಾಷೆಯಾಗಿ ನಾವು ಇಟ್ಟುಕೊಂಡಿರುವಂಥವ್ರು. ಸಾಧ್ಯ ಇದ್ದರೆ ಮಠಾಧೀಶರು ಇಂತಹ ಕೆಲಸಗಳನ್ನು ಮಾಡಬೇಕು. 1 ಲಕ್ಷಾಂತರ ಜನರಿಗೆ ತುಳುವಿನ ಅಕ್ಷರ ಲಿಪಿಯನ್ನು ಓದುವಂತಹ ಬರೆಯುವಂತಹ ತರಬೇತಿಯನ್ನು ಕೊಡಿ. ತುಳು ಜನರ ನಡುವಿನ ಭಾಷೆಯನ್ನಾಗಿಸಿದ ನಂತರ ಈ ಬೆಳವಣಿಗೆಗಳಿಗೆ ನಾವು ಒಂದು ಅವಕಾಶವನ್ನು ಕೊಡಬಹುದೇನೋ. ಆದರೆ ಪ್ರಧಾನ ಭಾಷೆಯಾಗಿ ಕನ್ನಡದ ನೆಲದಲ್ಲಿ ಕನ್ನಡವನ್ನೇ ಆದ್ಯತೆಯಾಗಿ ಇಟ್ಟುಕೊಳ್ಳಬೇಕಾಗಿರುವಂತಹದ್ದು ಸಾಂವಿಧಾನಿಕ ಅಪೇಕ್ಷೆ, ಅದು ಹಕ್ಕು ಕೂಡ ಆಗಿರ್ತದೆ. ಆದ್ದರಿಂದ ಕೂಡಲೇ ಈ ಬಗ್ಗೆ ಮಠಾಧೀಶರು ಕ್ರಮವನ್ನು ತೆಗೆದುಕೊಂಡು ಕನ್ನಡವನ್ನು ಒಳಗೊಂಡ ತುಳು ಮತ್ತು ಸಂಸ್ಕೃತ, ಇಂಗ್ಲಿಷ್ ಇನ್ಯಾವುದೇ ನಾಮಫಲಕಗಳನ್ನು ಹಾಕುವುದರಲ್ಲಿ ಅಭ್ಯಂತರವಿಲ್ಲ. ಇಲ್ಲದಿದ್ದರೆ ಇದು ಒಂದು ಅನಗತ್ಯವಾದಂತಹ ಬೆಳವಣಿಗೆಗಳಿಗೆ ಆಸ್ಪದವನ್ನು ಕೊಡುತ್ತದೆ ಅಂತ ಹೇಳುವಂಥದ್ದನ್ನ ನಾನು ತುಂಬಾ ಸ್ಪಷ್ಟವಾಗಿ ಹೇಳಲಿಕ್ಕೆ